ಭಗವಾನ್ ರಾಮನ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ದೊಡ್ಡ ದುರಂತ. ಶ್ರೀರಾಮ ಇದ್ದಾಗ ಭಗವಾನ್ ಇದ್ರಾ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಪ್ರಶ್ನಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ರಾಮ ಮಾಂಸ ತಿನ್ನುವುದನ್ನ ಇವರು ನೋಡಿದ್ದಾರಾ, ಆಗ ಇವರು ಹುಟ್ಟಿದ್ದಾರಾ ಎಂದು ಪ್ರಶ್ನಿಸಿದ್ರು. ನಾಲಿಗೆ ಇದೆ ಎಂದು ಏನೇನು ಮಾತನಾಡುವುದಲ್ಲ. ಮೊಹಮ್ಮದ್ ಪೈಗಂಬರ್ ಮುಸ್ಲಿಮರ, ಯೇಸು ಕ್ರಿಸ್ತರ ದೇವರು, ಹಾಗೆ ರಾಮ ನಮ್ಮ ದೇವರಾಗಿದ್ದಾರೆ. ಇದರ ಉದ್ದೇಶ ಗಲಾಟೆ ಹುಟ್ಟು ಹಾಕುವುದು ಎಂದು ಭಗವಾನ್ ವಿರುದ್ಧ ಪೂಜಾರಿ ಕಿಡಿಕಾರಿದ್ದಾರೆ. ಇದೇ ವೇಳೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 3 ಮಹಿಳೆಯರು ಪ್ರವೇಶ ಮಾಡಿದ್ದಾರೆ. ಇನ್ನು ಕೂಡ ಎಲ್ಲ ಮಹಿಳೆಯರನ್ನ ಪ್ರವೇಶ ಮಾಡಿಸಿ ದೇವರು ಮೆಚ್ಚುತ್ತಾರೆ. ಮುಖ್ಯಮಂತ್ರಿಯಾಗಿ ನಿಮ್ಮ ಕಾರ್ಯ ಪಾಲಿಸಿ. ರಾಜಕಾರಣಿಗಳು ಇದರಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಮಹಿಳೆಯರು ದೇವರ ಮಕ್ಕಳಲ್ಲ. ಈಗ 3 ಮಂದಿ ಪ್ರವೇಶ ಮಾಡಿ ಆಯ್ತಂತೆ. ಅಲ್ಲಿಯ ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ, ಯಾರು 3 ಪ್ರವೇಶ ಆಗಿ ಆಯಿತು, ಇನ್ನೂ ಕೂಡ ಎಲ್ಲ ಮಹಿಳೆಯರನ್ನು ಪ್ರವೇಶ ಮಾಡಿಸಿ. ಆ ಕಾರ್ಯವನ್ನು ಆ ದೇವರಲ್ಲಿ ಮೆಚ್ಚುತ್ತಾರೆ ಖಂಡಿತ. ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯವನ್ನು ಪಾಲಿಸಿ. ಸತ್ಯ ಹೇಳಬೇಕಾದ್ರೆ ರಾಜಕೀಯದವರು ಕೂಡ ಪಾಲ್ಗೊಂಡು ರಾಜಕೀಯವನ್ನು ಮಾಡ್ತಿದ್ದಾರೆ. ಅದಕ್ಕೆ ಹೇಳಿದ ನಾನು, ಅವರು ಧೈರ್ಯವನ್ನು ತೋರಿಸಬೇಕು. ಮುಖ್ಯಮಂತ್ರಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾರದನ್ನು ವಿರೋಧ ಮಾಡ್ತಾರೆ, ಪೂಜಾರಿ ಸಮೇತ ನನ್ನ ಮೇಲೆ ನಾನು ವಿರೋಧ ಮಾಡಿದರೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಮುಂಬರುವ ಲೋಕಸಭಾ ಚುನಾವಣೆಗೆ ಟಿಕೆಟ್ ಸಿಕ್ಕಿದ್ರೆ ಸ್ಪರ್ಧೆ ಮಾಡುತ್ತೇನೆ, ಕಾದು ನೋಡಿ ಎಲ್ಲ ಗೊತ್ತಾಗುತ್ತೆ. ದೆಹಲಿಯವರೆಗೆ ಟಿಕೆಟ್ಗಾಗಿ ಹೋಗುತ್ತೇನೆ ಎಂದು ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಹೇಳಿದ್ರು.